ನಮಸ್ಕಾರ. ಮಾನ್ಯ ಡಿವಿಜಿಯವರ ಮಂಕುತಿಮ್ಮನ ಕಗ್ಗದಿಂದ ಆಯ್ದ ದಿನಕ್ಕೊಂದು ಕಗ್ಗದ ಸರಳ ತಾತ್ಪರ್ಯವೇ ಜ್ಞಾನವೇ ಬೆಳಕು ಸರಣಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಇಂದಿನ ಸರಣಿ ಸಂಚಿಕೆ 137. ನಾನು ನಿಮ್ಮೊಂದಿಗೆ ಕರುಣಾಕರ ಬಳಕೂರು. ಕಗ್ಗ ಗಾಯನದಲ್ಲಿ ವಿದ್ವಾನ್ ಸುರೇಶ್ ರಾವ್ ಅತ್ತೂರು. ಬನ್ನಿ, ಇಂದಿನ ಕಗ್ಗ ಮಾಲಿಕೆಯಲ್ಲಿ ಮಾನ್ಯ ಡಿವಿಜಿಯವರ ವಿಶೇಷವಾಗಿರುವ ಕಗ್ಗವನ್ನು ಕೇಳಿ ಬರೋಣ. ಒಂದೇ ಗಗನವ ಕಾಣುತ್ತ, ಒಂದೇ ನೆಲವನ್ನು ತುಳಿಯುತ್ತ, ಒಂದೇ ಧಾನ್ಯವನ್ನುಣ್ಣುತ್ತ, ಒಂದೇ ನೀರನ್ನು ಕುಡಿಯುತ್ತ, ಒಂದೇ ಗಾಳಿಯನ್ನು ಸಿರುವ ನರ ಜಾತಿಯೊಳಗೆಂತೂ ಬಂದುದು ಈ ವೈಷಮ್ಯ ಮಂಕುತಿಮ್ಮ. ಒಂದೇ ಗಗನವ ಕಾಣುತ್ತ, ಒಂದೇ ನೆಲವನ್ನು ತುಳಿಯುತ್ತ, ಒಂದೇ ಧಾನ್ಯವನ್ನುತ್ತ, ಒಂದೇ ನೀರು ಕುಡಿದು, ಒಂದೇ ಗಾಳಿಯನ್ನು ಸಿರುವ ನರಜಾತಿಯೊಳಗೆಂತು ಬಂದುದೀ ವೈಷಮ್ಯ. ಒಂದೇ ಗಗನ, ಒಂದೇ ನೆಲ, ಒಂದೇ ಧಾನ್ಯ, ಒಂದೇ ನೀರು, ಒಂದೇ ಗಾಳಿಯನ್ನು ಸಿರುವ ನರಜಾತಿಯೊಳಗೆಂತು ಬಂದುದೀ ವೈಷಮ್ಯ ಮಂಕುತಿಮ್ಮ. ಬಂಧುಗಳೇ, ಈ ಪ್ರಪಂಚದಲ್ಲಿ ಹುಟ್ಟಿರುವ ಎಲ್ಲ ಮನುಷ್ಯರೂ ಕೂಡ ಉಸಿರಾಡುವ ಗಾಳಿ, ಓಡಾಡುವ ನೆಲ, ಕುಡಿಯುವ ನೀರು, ನೋಡುವ ಆಕಾಶ ಒಂದೇ ಆಗಿದೆ. ಹಾಗಿರುವಾಗ ಇಲ್ಲಿ ನರನರರ ನಡುವೆ, ಅಂದರೆ ಮನುಷ್ಯ ಮತ್ತು ಮನುಷ್ಯನ ನಡುವೆ ದ್ವೇಷ, ಅಸೂಹೆ, ಹೊಟ್ಟೆ ಕಿಚ್ಚು, ಕೋಪಗಳು ಯಾಕೆ ಹೀಗೆ ಹುಟ್ಟಿಕೊಂಡಿದ್ದಾವೆ ಎಂಬ ಬಗ್ಗೆ ಸಹಜವಾದ ಪ್ರಶ್ನೆಯನ್ನ ಮಾನ್ಯ ಗುಂಡಪ್ಪನವರು ತಮಗೆ ತಾವೇ ಕೇಳಿಕೊಳ್ಳುತ್ತಾ ಆ ಪ್ರಶ್ನೆಯನ್ನ ಈ ಕಗ್ಗದ ಮೂಲಕ ನಮ್ಮ ಮುಂದೆ ಇಡುತ್ತಿದ್ದಾರೆ. ಈ ಭೂಮಿಯ ಮೇಲೆ ಎಲ್ಲ ಸಕಲ ಜೀವಿಗಳೂ ಸೇರಿದಂತೆ ಅತ್ಯಂತ ಬುದ್ಧಿವಂತ ಪ್ರಾಣಿ ಅಂತ ಈಗಾಗಲೇ ಕರೆಯಿಸಿಕೊಂಡಿರುವಂತ ಮನುಷ್ಯರು, ಅಂದರೆ ನಾವು ನೀವೆಲ್ಲರೂ ಕೂಡ ಸೇರಿದಂತೆ ಸಕಲ ಜೀವಿಗಳ ಸಮೂಹವೂ ಕೂಡ ಉಸಿರಾಡುವ ಗಾಳಿ ಒಂದೇ ಆಗಿದೆ, ಓಡಾಡುವ ನೆಲವೂ ಕೂಡ ಒಂದೇ ಆಗಿದೆ. ದೇಹದ ಬಾಯಾರಿಕೆಯನ್ನ ನೀಗಿಸಲು ಕುಡಿಯುವಂತ ಜಲ ಅಂದರೆ ನೀರು ಕೂಡ ಒಂದೇ ಆಗಿದೆ. ಶಿರದ ಮೇಲಿರುವಂತ ಆಕಾಶ, ಬೆಳಕು ಇವೆಲ್ಲವೂ ಒಂದೇ. ಹಾಗಿದ್ದರೂ ಕೂಡ ಯಾಕೆ ನಾವು ನಮ್ಮ ನಡುವೆ ವೈಷಮ್ಯವನ್ನ ಬೆಳೆಸಿಕೊಂಡು ದ್ವೇಷವನ್ನ, ಕೋಪವನ್ನ, ಹಠಾದಿಗಳನ್ನ ನಾವ್ಯಾಕೆ ಮತ್ತೆ ಮತ್ತೆ ತೋರಿಸಿಕೊಳ್ತಾ ಇದ್ದೀವಿ? ಯಾಕೆ ಈ ರೀತಿಯ ಭಾವಗಳು ನಮ್ಮಲ್ಲಿ ಹುಟ್ಟಿಕೊಳ್ತಾ ಇದ್ದಾವೆ ಎನ್ನುವ ಪ್ರಶ್ನೆಯನ್ನ ಸಾಮಾನ್ಯನಿಂದ ಹಿಡಿದು ಚಿಂತಕರವರೆಗೂ ಕೂಡ ಎಲ್ಲರೂ ಕೂಡ ಗಹನವಾಗಿ ಈ ಬಗ್ಗೆ ಚಿಂತಿಸಿದ್ದಾರೆ, ಆಲೋಚನೆ ಮಾಡಿದ್ದಾರೆ. ಆದರೆ ಈ ಪ್ರಶ್ನೆಯ ಬಗ್ಗೆ ಸಾಮಾನ್ಯವಾಗಿ ಉತ್ತರವನ್ನ ಕಂಡುಕೊಳ್ಳುವಲ್ಲಿ ಅಥವಾ ಪ್ರಶ್ನೆಯನ್ನ ಬಿಡಿಸಿ ಪರಿಹಾರವನ್ನ ಕಂಡುಕೊಂಡಿದ್ದೇವೆಯೋ ಎನ್ನುವುದನ್ನ ನಾವಿಲ್ಲಿ ಮತ್ತೆ ಮತ್ತೆ ಆತ್ಮಾವಲೋಕನ ಮಾಡಿಕೊಳ್ಳುವ ಮೂಲಕ ಆ ಬಗ್ಗೆ ನಾವು ಚಿಂತಿಸಬೇಕಾಗಿದೆ. ಭಗವಂತನ ಸೃಷ್ಟಿಯಲ್ಲಿ ಪ್ರಾಣಿ ಪಕ್ಷಿಗಳ ವರ್ಗಕ್ಕಿಂತ ಮನುಷ್ಯ ಇಲ್ಲಿ ಭಿನ್ನವಾಗಿ ಕಾಣ್ತಾನೆ. ಕಾರಣ ಆತನಿಗೆ ಆಲೋಚಿಸುವಂತಹ ಬುದ್ಧಿವಂತಿಕೆ ಶಕ್ತಿ ಅನ್ನುವಂಥದ್ದಿದೆ. ಸರಿ ತಪ್ಪುಗಳನ್ನ ವಿಮರ್ಶಿಸುವ, ತರ್ಕಬದ್ಧವಾಗಿ ಆಲೋಚಿಸುವ ಕ್ರಿಯೆ ಇದೆ. ಆದರೆ ಕೆಲವು ಬಾರಿ ಪ್ರಾಣಿ ಪಕ್ಷಿಗಳಿಗಿಂತ ಕಡೆಯದಾಗಿ ಬದುಕುವಂತ ಆ ಮನುಷ್ಯನ ಸಣ್ಣತನವನ್ನು ಕಂಡರೆ ಬಹಳಷ್ಟು ಬಾರಿ ನಮಗೆ ಬೇಸರವಾಗ್ತದೆ. ಅಜ್ಜನ ಕಾಲದಿಂದಲೂ ಕೂಡ ಮನುಷ್ಯರ ನಡುವೆ ದ್ವೇಷದಿಂದಾಗಿ ಆವೇಶಗಳು ವ್ಯಕ್ತಗೊಂಡು ಗಲಾಟೆಗಳು, ಬಡಿದಾಟಗಳು ನಡೆದಿದ್ದಾವೆ. ಇಂದಿಯೂ ಕೂಡ ಇದೆ. ಹೊನ್ನು, ಮಣ್ಣು,
ಭೂಮಿಗಾಗಿ ಹೊಡೆದಾಟವನ್ನ ಮಾಡುವ ಮೂಲಕ ಪ್ರೀತಿ, ಸ್ನೇಹ, ಮಮತೆ, ವಾತ್ಸಲ್ಯವನ್ನ ತೊರೆದು ದ್ವೇಷದ ಕಾರಣದಿಂದಾಗಿ ಆಣೆ ಪ್ರಮಾಣಗಳು ಬಹಳಷ್ಟು ಇದ್ದಾವೆ. ಯಾಕೆ ನಮಗೆ ಇವೆಲ್ಲವೂ ಬೇಕು ಎನ್ನುವ ಬಗ್ಗೆ ಮತ್ತೆ ಮತ್ತೆ ನಾವು ಆಲೋಚಿಸಬೇಕು. ಮಾನವನ ಅತಿಯಾದ ಆಸೆಯಿಂದಾಗಿ ತನ್ನ ಸುಂದರವಾದ ಬದುಕನ್ನೇ ಕತ್ತಲಾಗಿಸಿಕೊಳ್ತಾ ಇದ್ದಾನೆ. ಇಲ್ಲಿ ನಮ್ಮ ಬದುಕು ನೀರಿನ ಮೇಲಿರುವ ಗುಳ್ಳೆಯಂತೆ ಎಂಬ ಉಳಾರ್ಥವನ್ನ ತಿಳಿದುಕೊಂಡರೆ, ಆ ಮೂಲಕ ಬದುಕಿದರೆ ಬದುಕಿಗೊಂದು ಅರ್ಥವಿದೆ, ಸೌಂದರ್ಯವೂ ಇದೆ. ಆಸೆಯ ಮಿತಿಯಲ್ಲಿಯೇ ನಾನು ನನ್ನವರು ನಮ್ಮವರು ಎಂಬ ಪ್ರೀತಿಯಿಂದ ಬದುಕಿ ಭಗವಂತನ ಕೃಪೆಗೆ ಒಳಗಾಗಿ ನಡೆದರೆ ಆ ಬದುಕಿಗೊಂದು ಅರ್ಥವಿದೆ. ದ್ವೇಷಗಳನ್ನ ಬಿಟ್ಟು, ಸ್ವಾರ್ಥವನ್ನ ಬಿಟ್ಟು ನಾವೆಲ್ಲರೂ ಒಂದೇ ಎಂಬ ಭಾವ ಮೂಡಿದಾಗ ದೇಶ ಕಾಲಗಳನ್ನ ಮೀರಿ ವಿಶ್ವ ಪಥವನ್ನ ಮುಟ್ಟಬಹುದು. ಏನಂತೀರಿ ಬಂಧುಗಳೇ? ಅತ್ಯಂತ ಸಂದಿಗ್ಧವಾದಂಥ ಕಾಲ ಇದು. ಮಾಸ್ಕ್ ಅನ್ನ ಧರಿಸೋಣ, ಆರೋಗ್ಯ ಸೂತ್ರವನ್ನ ಅಳವಡಿಸಿಕೊಳ್ಳೋಣ, ಆ ಮೂಲಕ ರೋಗಮುಕ್ತ ಸಮಾಜವನ್ನ ಕಟ್ಟೋಣ. ನಾಳೆ ಇನ್ನೊಂದು ಕಗ್ಗದೊಂದಿಗೆ ಬರುತ್ತೇವೆ. ಅಲ್ಲಿಯವರೆಗೆ ನಮಸ್ಕಾರ, ಶುಭ ದಿನ.